ಕಣ್ಣು ಈರ್ನ ಕಣ್ಣು ಕನ್ನಡಕ ಮಾಡ್ಲಿಕ್ಕೆ ತೋಜುಂಡ ಮಂಚ ಮತ್ತನಂತ ನೋಡ್ಬೋದು ನಾವು ಹೀಗೆ ಮೈದಾದಲ್ಲಿ ಹೇಗೆ ಮಾಡ್ತೇವಲ್ಲ ಪೂರಿ ಆ ಟೈಪ್ ಹಾಲೆ ಟೊಳ್ಳಾಗಿದೆ. ಪೂರಿ 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 ಪುಚ್ಚಿಗೆ ಹೋಲ್ಸುರ ಸರಿ ಸರಿ ಎಡ್ಡೆ ಕಾಂಬಿನೇಷನ್ ಎಡ್ಡೆ ಕಾಂಬಿನೇಷನ್ ತುಂಬ ಒಳ್ಳೇದಿದೆ ಅಂತೆ. ನೀವು ಕೂಡ ಟ್ರೈ ಮಾಡಿ. ಕಲ್ಲರ್ ಬಣ್ಣದ ಲೆಕ್ಕನೆ ಬಣ್ಣದ ಲೆಕ್ಕ ಅದೇ. ನಮಸ್ಕಾರ 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 ಮಾತಾಡಿಗ್ಲ ಎಲ್ಲರೂ ಮಾತಾಡಿಕ್ಲು ಸೌಖ್ಯ ಸ್ಪೆಷಲ್ ಮಲ್ಪಡ ಸ್ಪೆಷಲ್ ದಾದ ಸ್ಪೆಷಲ್ ಕೋರಿ ಪೂರಿ ಕೋರಿ ಪೂರಿಯ. ಇವತ್ತಿನ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಇವತ್ತಿನ ಸ್ಪೆಷಲ್ ಕೋರಿ ಪೂರಿ. ಕೋರಿ ಪೂರಿ ತುಳುವಿನಲ್ಲಿ ಚಿಕನ್ ಪೂರಿ ಅಂತಾನೆ ಹೇಳ್ಬಹುದು. ಅಂದ್ರೆ ಚಿಕನ್ ಸಾರು ಪ್ಲಸ್ ಪೂರಿ ವಿತ್ ಪೂರಿ, ಗೋಧಿಯ ಪೂರಿ, ನಾಟಿ ಕೋಳಿಯ ಸಾರು, ಅದಕ್ಕೆ ಪೂರಿ. ನಾಟಿ ಕೋಳಿ ಸಾರು ನೋಡುವ ಅದಕ್ಕೆ ಎಂತೆಲ್ಲ ಬೇಕಂತ ಹೇಳಿ ಅವರೇ ಹೇಳ್ತಾರೆ. ದಾದ ಮತ ಬೋರ್ಡ್ ಕೊತ್ತಂಬರಿ ರಡ್ಡು ಪುಂಡಿ 2 ಹಿಡಿಯಷ್ಟು ಕೊತ್ತಂಬರಿ ಬೀಜ, 2.5 kg ಮಾಂಸಕ್ಕೆ 2 ಹಿಡಿಯಷ್ಟು ಕೊತ್ತಂಬರಿ ಬೀಜ, ಓಕೆ 1 ಚಮಚ ಜೀರಿಗೆ ಅಂತೆ, ಮೆತ್ತೆ ಸ್ವಲ್ಪ ಮೆತ್ತೆ ಸರಿ, ಹುಳಿ 1 ಹಿಡಿಯಷ್ಟು ಗಿಡ್ಡ ಮೆಣಸು, 25 ಗಿಡ್ಡ ಮೆಣಸು, 2 ಹಿಡಿಯಷ್ಟು ಉದ್ದ ಮೆಣಸು. ನಿಮ್ಗೆ ಖಾರ ಮತ್ತೆ ಕಲ್ಲರಿಗೆ ಖಾರಕ್ಕೆ ಎಷ್ಟು ಬೇಕು ನೀವು ಮತ್ತೆ ಅಡ್ಜಸ್ಟ್ ಮಾಡ್ಬೋದು. ಸರಿ. ಬೊಕ್ಕ ಫುಲ್ ತಾರೈ, ಒಂದು ಫುಲ್ ಅಂದ್ರೆ ಅದೇ ನಾವು ಫುಲ್ ತೆಂಗಿನ ತುರಿ ತಕೊಂಡಿದ್ದೇವೆ. ಯಾಕೆಂದ್ರೆ ನಮ್ಗೆ ಜಾಸ್ತಿ ಸಾರು ಬೇಕಾಗಿದ್ರಿಂದ ನಾವು ಜಾಸ್ತಿ ತಕೊಂಡಿದ್ದೇವೆ. ಸರಿ, ಇಷ್ಟನೀಗ ಕಡೆಯುವಂಥದ್ದು. ಅರಶಿನ ಸ್ವಲ್ಪ, ಸರಿ. ಇದನ್ನೆಲ್ಲ ಕಡಿಯುವಂಥದ್ದು. ಈಗ ಇದನ್ನು ಸಣ್ಣಾಗಿ ಕಡಿಬೇಕು. ಸರಿ ಪೊಯ್. ಸರಿ, ಕಡಿಲಿಕ್ಕೆ ಹಾಕುವ. ಸಣ್ಣ ಕಡಿಬೇಕು ಅದನ್ನು, ಎಲ್ಲವನ್ನು ಹಾಕುವಂಥದ್ದು. ಗಿಡ್ಡ ಮೆಣಸು, ಮೆಣಸು ಒಟ್ಟಿಗೆ ಕಡೆಗೆ ಬುಕ್ಕ ಬಾಟ ಜೀರ್ತಾರಿ ಮತ್ತೆ ಪಾಡ್ದು ಕಡೆಯಲ್ಲ ಎಲ್ಲ ಮಸಾಲವನ್ನು ಹಾಕಿ ಹುಳಿ ಬಾಕಿದ ಬೊಕ್ಕತೆ ಬಾಕಿದ ಪೊತ್ತು ಬೊಕ್ಕ ಬಾಟ ಒಂದು ಪುದ್ಪರೈನೆ ಓವೆನ್ ಮತ್ತ ಒಂದು ಲವಂಗ ಚಕ್ಕೆ ಮತ್ತ ಸರಿ ಬೆಳ್ಳುಳ್ಳಿ ಅಪ್ಪಗಂಡಿದ್ದ ಎಣ್ಣೆ ಮತ್ತ ಕೊತ್ತುದು ಕಡೆಯರ ಪಾಡ್ರ ಎಣ್ಣೆ ವೈಪುವೆ. ಸರಿ, ಒಂಚೂರು ಗುದ್ದು ಅವು ಈಜಿನ ಕಾಯಿನ ಪುಡ ಉಂಡು ಆಯ್ತು ಒಂಚೂರು ಚೂರು ಬೆಟ್ಟು ಅಂತ ಕಾಯಿನ ಅದೇ ಗುದ್ದಿ ಹಾಕುವಂಥದ್ದು. ಇಲ್ಲದಿದ್ರೆ ಅದು ಸಿಡಿತದೆ ಎಣ್ಣೆಗೆ ಹಾಕಿದ ಅಕ್ಷರ. ಬೆಳ್ಳುಳ್ಳಿ ಪಾಡ ಒಟ್ಟಿಗೆ ಕಾಯದೆ. ಸರಿ, ಬೇವಿನೆಲ್ಲ ಪಾಡ್ಕ ಕರಿಬೇವು ಕೂಡ ಹಾಕ್ತಾ ಇದ್ದೇವೆ. ಒಟ್ಟಿಗೆ ಕಾಯ ಕರಿಬೇವು ಹಾಕಿದಷ್ಟು ತುಂಬ ಒಳ್ಳೆಯದು. ಈರುಳ್ಳಿ ಪಾಡ್ತೆ. ಸರಿ,
ಕರಿಬೇವು ಹಾಕಿದಷ್ಟು ತುಂಬ ಒಳ್ಳೆಯದು, ಪರಿಮಳ ಬರ್ತದೆ. ನೀರುಳ್ಳಿ ಕೂಡ ಹಾಕ್ತಾ ಇದ್ದಾರೆ. ನೀರುಳ್ಳಿ ಎತ್ತದೆ ತೊಂದರೆ ಈರುಳ್ಳಿ ಕಡೆಯಾರ ಉಜ್ಜಿಗಡ್ಡೆ ಮಲ್ಲ ಮಲ್ಲ ಅವು ಕಡೆಯಾರ ಒಂದು ದೊಡ್ಡದು ನಾವು ತಗೊಂಡಿದ್ದೇವೆ ನೀರುಳ್ಳಿ. ಇದು ಈಗ ಎಲ್ಲ ಕಡಿಲಿಕ್ಕೆ ಸ್ವಲ್ಪ ಕೆಂಪಾಗಬೇಕು. ಬಾಡಿತು ನೀರುಳ್ಳಿ ಕಡೆಯಾರ ಅವು ಚೀಟ ಅಂದ ಚಕ್ಕೆ ಲವಂಗ ಹಾಕ್ತಾ ಇದ್ದಾರೆ ನೋಡ್ಬೋದು. ಒಂಚೂರು ಸ್ವಲ್ಪ ಸೋಂಪು ಮತ್ತೆ ಸ್ವಲ್ಪ ಕಸಕಸ, ಒಂಚೂರು ದಿಂಜಾತು ಗಸಗಸೆ ತಕ್ಕ ಸೋಂಪು ಹಾಕಿದ್ರು, ಗಸಗಸೆ ಸ್ವಲ್ಪ, ಯಾವ ಜೀರಿಗೆ ಬೊಚ್ಚೆ ಜೀರಿಗೆ ಪಾಡ್ದೆ. ಸರಿ. ಮಂಜಾಲ ಪಾಡ್ದೆ ಚೂರು ಪಾಡ್ದ, ಸ್ವಲ್ಪ ಅರಶಿನ ಆಗ ನಾವು ಕಡಿಯುವಾಗ ಹಾಕಿದ್ದೇವೆ. ಈಗ ಸ್ವಲ್ಪ ಆಯ್ತಾ. ಗರಂ ಮಸಾಲದ ಘಮ ಬರ್ಕೊಂಡು ನೀರುಳ್ಳಿ ಬರ್ಕೊಂಡು ಪರಿಮಳ ಕೂಡ ಬರ್ತಾ ಉಂಟು ಫ್ರೈ ಮಾಡಿ. ಸರಿ. ಈಗ ಇದನ್ನು ಕಡಿಲಿಕ್ಕೆ ಹಾಕುವಂಥದ್ದು. ಆಫ್ ಮಾಡಿ ಆಯ್ತು ಗ್ಯಾಸ್ ಸ್ಟವ್. ಇದನ್ನು ಕಡೆಯುವ. ಇದೇ ಮಸಾಲಕ್ಕೆ ಹಾಕುವುದು. ನೀರುಳ್ಳಿಯನ್ನು ಹಾಕ್ತಾ ಇದ್ದಾರೆ. ನೀರುಳ್ಳಿ ಫ್ರೈ ಮಾಡಿದಂತಹ ನೀರುಳ್ಳಿ ಟೊಮೆಟ, ನೀರುಳ್ಳಿ, ಬೇವ್ರೆ ಒಗ್ಗರಣೆ ನೀರುಳ್ಳಿ ಟೊಮೆಟೊ ಮತ್ತೆ ಕರಿಬೇವು ಹಾಕಿ ಫ್ರೈ ಮಾಡಿದ್ದೀವಿ. ಸ್ವಲ್ಪ ಎಣ್ಣೆ ಕಡಿಮೆ ಆಗಿದೆ. ಹುರಿದ ಕೋರಿ ನಾಟಿ ಕೋಳಿ ಅದರ ಸಾರು ಹಾಕ್ತಾ ಇದ್ದಾರೆ. ಕೋರಕ್ಕಿಗೆ ಕೋರಕ್ಕಿ ರೈಸಿಗೆ ಉಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಮಾಡ್ಬೇನೆ. ಸರಿ. ತುಪ್ಪ ಕೂಡ ಅದು ತೂದು ಮಾಡಲಿ. ಸರಿ. ಸರಿ. ಮುಚ್ಚಿಟ್ಟು ಸೈಡ್ ಸುಕ್ಕ ಒಂಜಿ ಕಡೆ ರೇಸ ಒಂಜಿ ಕಡೆ ಇಟ್ಟು ರೇಸಾಗ ರೆಡಿ ಆಗುದು ಸಾರು ಒಂದು ಕಡೆ ಸುಕ್ಕ ನೋಡ್ಬೋದು. ರೇಸದ ಬರ್ತದೆ, ಬೇಯ್ತಾ ಬಂತು. ಈಗ ನೋಡ್ಬೋದು ನೀರು ಬಿಡ್ತಾ ನೋಡಿ. ನಾವು ನೀರೆಂತ ಸಹ ಹಾಕ್ತಿಲ್ಲ. ನೀರು ತುಲ ಎತ್ತಾಂಡು ನೀರು ಮಸಾಲ ರೇಸಕ್ಕೆ, ಸಾರಿಗೆ, ನಾಟಿಕೋಳಿ ಸಾರಿಗೆ ಮಸಾಲ ಅದು ಮಾಡಿದ್ದೇವೆ. ಇನ್ನು ಅದು ನೀರು ಅದರಲ್ಲೇ ಉಂಟು, ನೋಡುವ ಮತ್ತೆ ನೋಡಿ ಹಾಕುವ ನೀರು. ನೋಡುವರಾ? ಸರಿ. ಮಸಾಲ ಹಾಕ್ತಾ ಇದ್ದಾರೆ. ಉಪ್ಪು ಚಪ್ಪೆ ಉಂಟು. ಸರಿ. ಉಪ್ಪು ಚಪ್ಪೆ ಉಂಟು ಸ್ವಲ್ಪ ಹಾಗೆ. ಇದೆ ಸಾಧಾರಣವಾದ ಪೂರಿ ಎಲ್ಲ ಇದೆ. ಹೋಟೆಲ್ ಪದ ತಿಕ್ಕುನಿ ಜಾಸ್ತಿ ಮೈದದ ಪೂರಿ ಮಲ್ಪುನಿ ಗೋಧಿದ ಹೊಡ್ತಾರೆ ಖಾಲಿ ಅಂದೆ ಉಪ್ಪುಂಡೆ ಪೂರಿದಲ್ಲ ಎನ್ನತ್ತಾಯಿ ನಮ್ಮ ಮೈದದ ಲೆಕ್ಕ ಉಪ್ಪು ಸರಿ. ಐಕದಾದ ಮತ ಬೋಡು ಪನ್ಪರ ಕಾಲು ಗಂಟೆ ದಿಯೋಡು ಅಂದೆ ಸಕ್ಕರೆ ಮಾಡೋದು. ಸಕ್ಕರೆ ಉಪ್ಪುಲ ಅಪಂಡ ಇರುತ್ತೆ. ಗೋಧಿ ಪೊಡಿತ ಮಲ್ಪುನಿ ಸೇಮ್ ಟು ಸೇಮ್ ನಮ್ಮ ಮೈದದ ಪೂರಿ ಎಂಚ ಮಲ್ಪ ಅಂಚನೆ ಬರ್ಕೊಂಡು. ಸರಿ. ಸರಿ. ಸಕ್ಕರೆ ಮಾಡೋದು ರುಚಿಕ್. ನಾವು ಹೋಟೆಲ್ ಅಲ್ಲಿ ಹೇಗೆ ಪೂರಿ ಬರ್ತದೆ ಮೆದುವಾಗೆ, ಇದು ಯಾವ್ದು ಮೈದದ ಪೂರಿ ಹೇಗೆ ಬರ್ತದಲ್ಲ ಆ ತರನೇ ಗೋಧಿಯ ಪೂರಿ ಕೂಡ ಆಗುತ್ತೆ. ಅದನ್ನ ಹೇಗೆ ಮಾಡ್ತಾರೆ ಅಂತ ಹೇಳಿ ನೋಡುವ. ಉಪ್ಪು 2 ಚಮಚ ಸಕ್ಕರೆ ತಕೊಂಡಿದ್ದೇವೆ. ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದಕ್ಕೆ ಇದು ಸಕ್ಕರೆ ಮತ್ತೆ ಉಪ್ಪು ಕಲಡ್ಬೇಕಲ್ಲ, ಅದಕ್ಕೆ ನೀರು ಹಾಕ್ತಾ ಇದ್ದಾರೆ.
ಕಲ್ಲಂಟಾಡೆ. ಸರಿ, ಗೋಧಿ ಹುಡಿ ಹಾಕ್ತಾ ಇದ್ದಾರೆ. ಒಂದು ಏತದೆ ತಂದಾರ ಗೋಧಿ? ಅರ್ಧ ಕೆಜಿ. ಅರ್ಧ ಕೆಜಿ. ನಾವಿಲ್ಲಿ ಅರ್ಧ ಕೆಜಿ ತಕೊಂಡಿದ್ದೇವೆ. ಅದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ, ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂದ್ರೆ ಪಲ್ಲೆ ಐಕೆ ಇಂಚಿನ ಪಾಡುವ ಉಬ್ಬು ಲೆಕ್ಕ ಒಂಜಿ ಅರ್ಧ ಕೆಜಿಗೆ ಒಂಜಿ ಪುಂಡಿದ ಸಜ್ಜಿಗೆ ಬೊಂಬೈ ಸಜ್ಜಿಗೆ. ಸರಿ, ಬಾಂಬೆ ರವ ಹಾಕ್ತಾ ಇದ್ದೇವೆ. ಇದೇ ಮೇನ್ ಇಂಗ್ರೀಡಿಯೆಂಟ್ಸ್. ಅದ್ರ ಮೇನ್ ಇಂಗ್ರೀಡಿಯೆಂಟ್ಸ್ ಈ ರವ, ಬಾಂಬೆ ರವ ಹಾಕ್ಬೇಕು. ಅದು ತುಂಬಾ ಒಳ್ಳೇದು, ಅಂದ್ರೆ ಒಳ್ಳೆ ಉಬ್ಬಿ ಬರ್ತದೆ ಅಂತ ಹೇಳಿ. ಹಿಟ್ಟನ್ನು ನಾದ್ಬೇಕು. ಅದನ್ನು ನೀರು ನಾವು ಚಪಾತಿ ಅದಕ್ಕೆ ಚಪಾತಿ ಕಲತ್ತಲೆ ಕಲಕೊಡು. ನೀವು ರವೆ ಹಾಕಿದ್ರೆ ನಮ್ಮ ಮೈದಾದ ಪೂರಿ ಹೇಗೆ ನೋಡಿ ಉಬ್ಬಿ ಬರ್ತದೆ, ಆ ತರನೇ ಬರ್ತದೆ. ಒಮ್ಮೆ ಟ್ರೈ ಮಾಡಿ ಇದನ್ನ. ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೇವೆ. ಚಪಾತಿ ಹಿಟ್ಟಿಗೆ ಅಂಟು ಬರ್ಲಿಕ್ಕೆ ಬೇಕಿದ್ರೆ ತುಪ್ಪ ಬೇಕಿದ್ರೆ ಕೂಡ ಹಾಕ್ಬೋದು. ನಾವಿಲ್ಲಿ ತೆಂಗಿನ ಎಣ್ಣೆ ಹಾಕಿದ್ದೇವೆ. ಅಂಟುಡತ ಇಜಿನ ಅಂಟುಜಿ ನುಂಟನ ಅಂಟುಜಿ ಸೋಕು ಇಜಿನ ಕೈಟು ಪುರ ಅಂಟುಡತ ಬಾಜ ನೋಡ್ಲ ಅಂಟುಜಿ ದೊಂದು ಐಕ್ ಕಲತ್ತದ ಕಾಲು ಗಂಟೆ ದೀಕ. ಸರಿ, ಒಂದು 1/4 ಗಂಟೆ ನೆನಿಬೇಕದು ಹಿಟ್ಟು. ಚೆನ್ನಾಗಿ ಹಿಟ್ಟನ್ನು ನಾದಿ 1/4 ಗಂಟೆ ಇಟ್ಟರೆ ಒಳ್ಳೆ ಬರ್ತದೆ. ಕಲರ್ ಕೂಡ ಬರ್ತದೆ ಒಳ್ಳೆದು. ಕೆಲವರಿಗೆ ಮೈದಾ ಒಳ್ಳೇದಲ್ಲ ಆರೋಗ್ಯಕ್ಕೆ. ಈ ತರ ಮಾಡಿ ಗೋಧಿ ತುಂಬಾ ಒಳ್ಳೇದಲ್ಲ ಆರೋಗ್ಯಕ್ಕೆ. ಗೋಧಿಯಿಂದಲೂ ಕೂಡ ನಮ್ಗೆ ಪೂರಿ ಒಳ್ಳೆ ಬರ್ತದೆ. ಗಟ್ಟಿ ಬರುದಿಲ್ಲ, ಸಾಫ್ಟ್ ಆಗಿ ಬರ್ತದೆ. ಚಪಾತಿ ಇದು ಪೂರಿ ಮಾಡ್ಲಿಕ್ಕೆ ಒಳ್ಳೆ ಬರ್ತದೆ. ಗಟ್ಟಿ ಇದ್ರೆ ಅದು ಒಳ್ಳೇದಾಗುದಿಲ್ಲ ಅಷ್ಟು. ಸರಿ, 1/4 ಗಂಟೆ ಇಪ್ಪಡಿ. ಸರಿ, ನೋಡ್ಬೋದು. 1/4 ಗಂಟೆ ಇರಲಿ. ಹೀಗೆ ಈ ಥರದ್ದು ಇಟ್ಕೊಂಡಿದ್ದೇವೆ. ಹಪ್ಪಳ ಮಾಡುವಂಥದ್ದು ಬೇಕಾದರೆ ಕೈಯಲ್ಲಿ ಕೂಡ ಲಟ್ಟಿಸ್ಬೋದು. ಒಂದು ಇದು ಪ್ಲಾಸ್ಟಿಕ್ ಪೇಪರ್ ಇಟ್ಕೊಂಡಿದ್ದೇವೆ. ಅದು ಇಲ್ಲದಿದ್ದರೆ ಅಂಟ್ತದೆ, ಅದಕ್ಕೋಸ್ಕರ. ಎಣ್ಣೆ ಕೂಡ ಬಿಸಿ ಆಗ್ತಾ ಉಂಟು. ಇದನ್ನು ಹೀಗೆ ಥರ ಮಾಡಿ ನೆಂಚನೆ ಎಲ್ಲೆಲ್ಲಿ ಆಗುತ್ತೆ ಊರಿಗೆ. ನಾವು ಅದೊಂದು ಗೋಧಿ ಹಿಟ್ಟಿನ ಪ್ಲಾಸ್ಟಿಕ್ ತಗೊಂಡಿದ್ದೇವೆ. ಗೋಧಿ ಪೊಡಿತಾನೆ ಒಂಜಿ ಪೇಪರ್ ತಗೊಂಡತೆ ಪಂಡ ಪ್ಲಾಸ್ಟಿಕ್ ಜಾಸ್ತಿ ಒತ್ತೊಡೊಂದು ಇಜ್ಜಿ ಹದ ಒತ್ತಡ ಐತಿ ಯಾವು ಈತ ಹದ ಯಾವು ಇಷ್ಟು ಸಾಕು ನಮಗೆ ಪೂರಿಗೆ. ನೋಡ್ಬೋದು ಇಷ್ಟು ದಪ್ಪ ಸಾಕು. ಅದೇ ಮೆದು ಬರ್ಪುನತೆ ತೂವಲಿ ನೋಡ್ಬೋದು. ಹಿಟ್ಟು ಮೆದುವಾಗಿ ಬಂದಿದೆ. ಸಜ್ಜಿಗೆ ಹಾಕಿದೆ. ಸಜ್ಜಿಗೆ ಬಣ್ಣ ಮೆದು ಬರ್ಕೊಂಡು ಮೈದಾ ಬೋಡುಂದೇ ಇಜ್ಜಿ ನಮಗೆ. ಸಜ್ಜಿಗೆ ಚೂರು ಪಾಂಡ ಚಿಕ್ಕದ ಉಂಡೆ ಮಾಡಿದ್ರೆ ಸಾಕು. ಇಲ್ಲಿ ಉಂಡೆ ಉಂಡು ಹದ ಒತ್ತನ್ನ ಉಂಡು ಜಾಸ್ತಿ ಒತ್ತೊಡು ಇಜ್ಜಿ ಒಂಜೆ ಲೆಕ್ಕ ಬರ್ಕೊಂಡು ನೆಟ್ಟಾಂಡ್ಲ ತೋಲಿ ಅದು ಪಾತೆಲ್ಲ ಮತ್ತೆ ಬರ್ಕೊಂಡು ತೂವಲಿ ಉಬ್ಬು ಒಂದು ಬರೋನುಂಡು ಕಲ್ಲರ್ಲ ತೂವಲಿ ನಮ್ಮ ಮೈದಾದ ಪೂರಿ ಹೆಂಚ ಬಂತು ಅಂಚನೆ ಬರ್ಕೊಂಡು
ಏತು ಉಬ್ಬುಣತೆ ಅವು ಸೂ ಸರಿ ಪೊತ್ತೊಯ್ತದೆ ಕೊಂಚ ಪಕ್ಕ ಉಂಟಲ್ಲ ಕಲ್ಲರ್ಲ ತಿಳಿದು ಪಕ್ಕ ಉಂಟು ಅವರ ಸೂವರ ತೆಕ್ಕೊಂಡು ಅವರದ್ದು ಹಾಕೊಂಡಾತ ಯಾಕ ಅಕರ ಬೋ ಮಿಕ್ಕಿ ಅಕರ ಹೋದೆ ಬಿಲ್ಲ ಉಬ್ಬುಣತೆ ಪುಟ್ಟು ಕೊಯ್ಲಿಕ್ಕೆ ಜಾಸ್ತಿ ಉಪ್ಪು ಬಟ್ಟೆ ಕಲತ್ತು ದೀಪ ಅರ್ಧ ಗಂಟೆ ಅಂಡಲ ಗಡ್ಡೆದಿಂದ ದಿಂಜ ಶೋಕು ಉಬ್ಬುಣತೆ ಕಲತ್ತಿ ಕಲ್ಲರ್ ಕಲ್ಲರ್ಗೆ ಬರ್ತದೆ ಉಪ್ಪುಡ ದಿಂಜ ಉಪ್ಪುಡು ಅರ್ಧ ಗಂಟೆದಿಂದ ನಮ್ಮ ಈ ಕಾಲು ಗಂಟೆ ದೀನತ ಅಂದೆ ಲಾಸ್ಟ್ ಇದು ಪೂರಿ ಪೂರಿ ಮೈದಾದ ಲೆಕ್ಕ ಮೈದಾದ ಪೂರಿ ಎಂಚ ಮಲ್ಪರೆ ಅಪ್ಪನ ಅಂಚನೆ ಆತನ ಸಜ್ಜಿಗೆ ರವೆ ಪಾಡ್ದೇನೆ ಆದ್ರೆ ಅಂಚ ಉಬ್ಬುದು ಬೈದಂಡು ನಿಕ್ಲವರ ಟ್ರೈ ಮಲ್ಪಲೆ ನೋಡ್ಬೋದು ಅದು ರವೆ ಹಾಕಿದ್ದಲ್ಲ ಹಾಗೆ ಅದು ಉಬ್ಬಿ ಬಂದಿದೆ ಮೈದಾದ ಪೂರಿ ಮಾಡ್ತೇವಲ್ಲ ಹಾಗೇನೆ ಪೂರಿ ಅಂಡೆ ಪೂರಿ ಆಯ್ತು ನಮ್ಮದು ನೋಡ್ಬೋದು ಪೂರಿ ಎಂಚ ಉಬ್ಬುದು ಬೈದನತೆ ಉಬ್ಬುದು ಬಸ್ಸದ್ದು ಅಂದೆ ಅಂಚನೆ ಪತ್ತಲೆ ಪೂರಿ ಉಬ್ಬುದು ಬಣ್ಣದ ಲೆಕ್ಕನೆ ಬಣ್ಣದ ಲೆಕ್ಕ ಅದೇ ಸರಿ ಪೂರಿ ಬಣ್ಣದ ಲೆಕ್ಕ ಅಂದೆ ಇಂಜ ಹೊರ್ತುಂಟ ಒಂಜಿ ಅರ್ಧ ಗಂಟೆ ಇದು ನಮ್ಮ ರಾತ್ರಿ ಕಾಲತ್ತು ಬಲ್ಪು ಮಲ್ತಂದಂಡ ನಡೆದಲ ಹೆಡ್ಡೆ ಬರ್ಪಣತೆ ಉಬ್ಬುದು ಬರ್ಪಣ ಅವರೆಂತ ಹೇಳ್ತಾ ಇದ್ದಾರೆ ಅಂದರೆ ಇವತ್ತು ಕಲಸಿಟ್ಟು ನಾಳೆ ಬೆಳಿಗ್ಗೆಗೆ ಮಾಡೋದಾದ್ರೆ ಒಳ್ಳೆ ಉಬ್ಬಿ ಬರ್ತದೆ ಮಾತ್ರ ಸಾಫ್ಟ್ ಆಗಿ ಬರ್ತದೆ ನಾವೀಗ 1/4 ಗಂಟೆ ಮಾತ್ರ ಇಟ್ಟದ್ದು ಅದಕ್ಕಿಂತ ಜಾಸ್ತಿ ಇಟ್ಟರೆ ಇನ್ನೂ ಸಹ ಸಾಫ್ಟ್ ಬರ್ತದೆ ಮೈದಾ ಹೆಲ್ತಿಗೆ ಒಳ್ಳೇದಲ್ಲ ಹಾಗಾಗಿ ಗೋಧಿ ಜೊತೆಗೆ ಈ ರವೆ ಹಾಕಿ ಮಾಡಿದರೆ ಈ ಥರ ನಮಗೆ ಮೈದಾದ ಪೂರಿ ಹೇಗೆ ಜಾಸ್ತಿ ಹಾಕಬೇಕಂತೇನಿಲ್ಲ ಸ್ವಲ್ಪನೇ ಹಾಕಿದರೆ ಈ ಥರ ಮೈದಾದಿಂದ ಪೂರಿ ಹೇಗೆ ಮಾಡ್ತಾರಲ್ವ ಹಾಗೆಯೇ ಗೋಧಿಯಿಂದ ಪೂರಿ ಕೂಡ ಮಾಡ್ಬೋದು ನೋಡುವ ಇನ್ನು ಟೇಸ್ಟ್ ಮಾಡಿ ನೋಡುವ ಇನ್ನು ಹೇಗೆ ಇದೆ ಅಂತ ಹೇಳಿ ಕೋರಿ ಪೂರಿ 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 ಕೋರಿ ಪೂರಿ ಪುಚ್ಚಿಗೆ ಹುಲ್ಸುರತ್ತುಂಡು ಸರಿ ಸರಿ ಪೂರಿ ಪೂರಿ ನೋಡ್ಬೋದು ಗೋಧಿಯ ಪೂರಿ ಕೋರಿ ಪೂರಿ 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 ಓಪನ್ ಮಾಡ್ಕೊಳ್ಳಿ ಪೂರಿ ಓಪನ್ ಮಾಡ್ಕೊಳ್ಳಿ ಎಂಚ ಬೈದನಂತೂ ಅಷ್ಟು ಮಾಡತ್ತೆ ಮೆದುವಾದ ಬೈದನತೆ ಕಣ್ಣು ಈರ್ನ ಕಣ್ಣು ಕನ್ನಡಕ ಮಾಡ್ಲಿಕ್ಕೆ ಅಥವಾ ಜೋಡ ಮಂಚ ಬರ್ತದಂತ ನೋಡ್ಬೋದು ನಾವು ಹೀಗೆ ಮೈದಾದಲ್ಲಿ ಹೇಗೆ ಬರ್ತೇವಲ್ಲ ಪೂರಿ ಆ ಟೈಪ್ ಹಾಲೆ ಟೊಳ್ಳಾಗಿದೆ ಅದೇ ಸರಿ ಅದೇ ಸರಿ ನಾಟಿ ಕೋಳಿ ಸಾರು ಪೂರಿಗೆ ಕಾಂಬಿನೇಷನ್
ಕೋರಿ ಪೂರಿ ಟೇಸ್ಟ್ ಮಲ್ಪಲೆ ಪಲ್ಲೆ ಕೊಡ್ತಾರೆ ಸೊಗು ಪೂರಿ ಟೈಪುಂಡೆ ಕಾಂಬಿನೇಷನ್ ಎಡ್ಡೆ ಕಾಂಬಿನೇಷನ್ ತುಂಬ ಒಳ್ಳೇದಿದೆ ಅಂತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತಿಂದು ಟೇಸ್ಟ್ ಮಾಡಿ ನೋಡುವ ಒಳ್ಳೆ ಕಾಂಬಿನೇಷನ್ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ರೆಸಿಪಿಯನ್ನು ನಾರ್ಮಲ್ ಕೋಳಿಗೆ ಕೂಡ ಈ ಥರ ಮಾಡಿ ಪೂರಿ ಮಾಡಿದರೆ ಒಳ್ಳೇದಾಗ್ತದೆ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ಆ ಥರ ಸರಿ ನಾನು ರಡ್ ತಿನ್ಕ ಈ ವಿಡಿಯೋ ಇಷ್ಟ ಆಂಡ ಒಂಜಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಲ್ಪುಲೆ ಅಂಚನೆ ಕೂರ್ದ ಸುಕ್ಕಲ ಉಂಡು ನಮ್ಮಡ ಕೋರಿ ಸುಕ್ಕ ಆಲ್ರೆಡಿ ನಾನು ರೆಸಿಪಿಯನ್ನು ಅಪ್ಲೋಡ್ ಮಾಡಿದ್ದೇನೆ ನೋಡ್ಬೋದು ಅಂತ ಹೇಳಿ ಗೊತ್ತೇ ಆಗುದಿಲ್ಲ ತುಂಬ ಸಾಫ್ಟ್ ಆಗಿದೆ ನೀವು ಕೂಡ ಮೆಟ್ಟು ಪೂರಿಯನ್ನು ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸತು ನೋಡುವವರು ಕೂಡ ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಮೂಲೆ ಮುಗಿಪ ಒಂದಿಲ್ಲ ವಿಡಿಯೋನ ಮುಗಿಸ್ತಾ ಇದ್ದೇವೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬಾಯ್ ಲೇಟ್ ಆಂಡು ಒನಸ್ ಮಲ್ಪೇರೆ 10 10 ಗಂಟೆ ಆಯ್ತು ಸರಿ ಸರಿ ನೆಕ್ಸ್ಟ್ ವಿಡಿಯೋ ತಿಕ್ಕಗ ಬಾಯ್ ಆರು ಕೂರದ ಪೀಸ್ ನಾಡೊಂದೇ ಇಲ್ಲೇರು ಸರಿ ಓಕೆ ಬಾಯ್